ವೆಲ್ಕಮ್ ಮತ್ತೆ ನಮ್ಮೊಟ್ಟಿಗೆ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸುಮತಿಗಳನ್ನು ಸಾಗವಾಗಿರುವಂತಹ ಒಂದು ಚಿಕ್ಕಿ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಏನು ಅಂತ ಅವ್ರಿಗೆ ಎಸ್ ಮ್ಯಾಮ್. ಇವಾಗ ಒಂದು ಸ್ವೀಟ್ ಅಂತೂ ರೆಡಿ ಆಗಿದೆ. ಈಗ ಸೋಯಾ ಪಲಾವ್ ಮಧ್ಯಾಹ್ನದ ಊಟಕ್ಕೆಲ್ಲ ನಾರ್ಮಲ್ ನಾವು ಪಲಾವ್ ಎಲ್ಲ ತಿಂತೀವಿ, ಆದರೆ ಇದಕ್ಕೆ ನೀವು ಸೋಯಾನ ಹಾಕಿರ್ತಾರಲ್ಲ. ಓಕೆ, ನಿಮ್ಮ ಕೈ ರುಚಿ ಅಂತೂ ಈಗ ನಮ್ಮ ಮಧ್ಯಾಹ್ನದ ಊಟಕ್ಕೆ. ಓಕೆ, ಮಧ್ಯಾಹ್ನದ ಊಟಕ್ಕೆ. ಓಕೆ, ಎಂತ ಬೇಕು ಫಸ್ಟಿಗೆ? ಮಿಕ್ಸಿ ಬೇಕಾ? ಹೌದು. ಅಂದರೆ ನೀವೆಂತ ಇದನ್ನು ಅದು ಕೊತ್ತಂಬರಿ ಸೊಪ್ಪೆಲ್ಲ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಇದೆ. ಓಕೆ, ಅಂದರೆ ಒಂಥರ ಗ್ರೀನ್ ಮಸಾಲನ್ನು ಒಟ್ಟಿಗೆ ಹಾಕ್ಬೇಕು ಅದಕ್ಕೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರಲ್ಲ, ಕೊತ್ತಂಬರಿ ಸೊಪ್ಪು 1 ಕಪ್ಪು ಕೊತ್ತಂಬರಿ ಸೊಪ್ಪು, 1-2 ಕಾಯಿ ಮೆಣಸು ನೋಡಿ, ಕೆಲವು ಖಾರ ಇರ್ತದೆ, ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಬೋದು, ಖಾರ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಬೋದು. ಸ್ವಲ್ಪ ಶುಂಠಿ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಲಿಕ್ಕೆ. ಆಮೇಲೆ ಬೆಳ್ಳುಳ್ಳಿ ಒಂದು 5 ಇರಲೇಬೇಕು. ಒಂದು 3 ಎಸಳು ಬೆಳ್ಳುಳ್ಳಿ. ಇದಿಷ್ಟು ನನಗೆ ನೀವು ಗ್ರೈಂಡ್ ಮಾಡಿ ಕೊಡಬೇಕು. ಚೂರು ನೀರು ಹಾಕಿ ಇಲ್ಲ ಸಾಕು. ಅದು ನಮಗೆ ನೀರು ಹಾಕ್ಲಿಕ್ಕಿದೆ ಅಲ್ಲ, ಆಗ ಅಡ್ಜಸ್ಟ್ ಆಗ್ತದೆ. ಈಗ ನಮಗೆ ಕುಕ್ಕರ್ ಬೇಕು. ಬೇಕಾ? ಹೌದು. ಓಕೆ, ಹಾಗಾದರೆ ಗ್ಯಾಸ್ ಆನ್ ಮಾಡಿ ಈಗ ನಮಗೆ ತುಪ್ಪ ಬೇಕು. ತುಪ್ಪ ಹಾಕ್ತೀರಾ? ತುಪ್ಪ. ನೀರು ಕೇಳ್ತಾರಾ? ನೀರು ಬೇಡ, ನಮಗೆ ಈಗ ಫ್ರೈ ಮಾಡಲಿಕ್ಕಿದೆಲ್ಲ, ಈರುಳ್ಳಿ ಎಲ್ಲ ಹಾಕಬೇಕು. ಓಕೆ, ತುಪ್ಪ ಹಾಕಿ. ಕೇಸರಿಯವರ ಶುದ್ಧ ಹಸಿನ ತುಪ್ಪ 2 ಸಾಕು. ಅದು ದೊಡ್ಡ ಸ್ಪೂನ್ ಇದೆಲ್ಲ ಸಾಕು 2 ಸ್ಪೂನ್ ಸಾಕು. ಓಕೆ, ನಿಮ್ಮ ಮನೆಯಲ್ಲೆಲ್ಲ ದನ ಎಲ್ಲ ಉಂಟಾ? ದನ ಇಲ್ಲಪ್ಪ. ಇಲ್ಲ, ಹಾಗಾಗಿ ನಾವು ಕೇಸರಿಯವರ ಶುದ್ಧ ಈಗ ತುಪ್ಪವನ್ನು ತಗೊಳ್ಳೋದು. ಓಕೆ, ಕರಿಬೇವು. ಓಕೆ, ಸ್ವಲ್ಪ ಕರಿಬೇವು, ಅದರ ಒಟ್ಟಿಗೆ ಸ್ವಲ್ಪ ಜೀರಿಗೆ. ಓಕೆ, 1-2 ಎಸಳು ನಾವು ಗ್ರೈಂಡ್ ಮಾಡುವಾಗ ಕೂಡ ಹಾಕಿದ್ದೇವೆ. ಸ್ವಲ್ಪ ಬೆಳ್ಳುಳ್ಳಿ ಬೇಕಾದ ಜಾಸ್ತಿ ಹಾಕ್ಕೊಳ್ಬೋದು. ನನಗೆ ಬೆಳ್ಳುಳ್ಳಿ ಸ್ವಲ್ಪ ಇಷ್ಟ ಜಾಸ್ತಿ, ಸೊ ನಾನು ಏನು ಮಾಡಿದ್ರು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೇನೆ. ಅದು ಬಾಯಿಗೆ ತಿನ್ನಲಿಕ್ಕೆ ಸಿಕ್ಕಿದ್ರೆ ಒಳ್ಳೆಯದಾಗ್ತದೆ. ಸ್ವಲ್ಪ ಫ್ರೈ ಆದರೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ. ಅದರೊಟ್ಟಿಗೆ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ ಹಾಕ್ತೀನಿ. ದೊಡ್ಡದಿದ್ರೆ ಅರ್ಧ ಸಾಕು. ಈಗ ನಮ್ಮದು ಉಪ್ಪು ರುಚಿಗೆ ಸ್ವಲ್ಪ ಹಾಕು. ಅದು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ. ಅದು ನೀರಿನಲ್ಲಿ ಬಿಸಿ ನೀರಿನಲ್ಲಿ ಅದ್ದಿ ಇಟ್ಟಿದ್ದೇನೆ. ಮತ್ತು ಇದು ನಾವು ಕುಕ್ಕರಲ್ಲಿ ಇಡುವಾಗ ಅದು ಬೇಯ್ತದೆ, ರೈಸ್ ಒಟ್ಟಿಗೆ ಬೇಯ್ತದೆ. ಅದು ಸ್ವಲ್ಪ ಫ್ರೈ ಆಗಲಿ. ಈಗ ಟೊಮೆಟೊ, ಒಂದು ದೊಡ್ಡ ಟೊಮೆಟೊ ಹಾಕಿದ್ದೇನೆ. ತುಪ್ಪದಲ್ಲಿ ಹಾಕಿದ ಕಾರಣ ಪರಿಮಾಣ ಅಂತೂ ಗಮ್ಮ ಬರ್ತಾ ಉಂಟಲ್ಲ. ಸ್ವಲ್ಪ ಟೊಮೆಟೊ ಬೇಯ್ದು. ಆ್ಯಕ್ಚುಲಿ ಪಲಾವ್ ಅಂತ ಬಂದಾಗ ಈಗ ನಾರ್ಮಲಾಗಿ ನಾವೆಲ್ಲ ಹುಡುಗರೆಲ್ಲ ಮಾಡುವಾಗ ಎಲ್ಲವನ್ನು ಒಂದೇ ಸಲ ಹಾಕಿ ಒಟ್ಟಿಗೆ ಬೇಯಿಸ್ತೇವೆ. ನಾವು ಕೂಡ ಫ್ರೈ ಮಾಡಿ ಇದು ಫ್ರೈ ಮಾಡ್ತೇವೆ. ಸ್ವಲ್ಪ ಫ್ರೈ ಮಾಡಿದ ಟೇಸ್ಟ್ ನಿಮಗೆ ಸ್ವಲ್ಪ ಬೇರೆ ಬೇರೆ ಥರ ಬರ್ತದಲ್ಲ. ಈರುಳ್ಳಿ ಎಲ್ಲ ಫ್ರೈ ಆದರೆ ಚೆನ್ನಾಗಿರ್ತದೆ ಅಂತ. ಮತ್ತೆ ಎಲ್ಲ ಒಟ್ಟಿಗೆ ಹಾಕಿದರೆ ಆಯಿತು, ಒಟ್ಟಿಗೆ ಬೇಯ್ತದೆ. ಅದು ಇದು ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಸ್ವಲ್ಪ ಟೇಸ್ಟ್ ನಿಮಗೆ ಒಳ್ಳೆ ಬರ್ತದೆ. ಈಗ ನೋಡಿ, ಚೂರು ಉಪ್ಪು ಹಾಕೊಂಡು ಹೋಗುವ. ನನ್ನ ಅಡುಗೆಯಲ್ಲಿ ಹಾಕ್ಕೊಂಡು ಹೋಗೋದು. ಸ್ವಲ್ಪ ಅರಸಿನ, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಕಾಯಿ ಮೆಣಸು ಹಾಕಿದ್ದೇನೆ. ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅಂತ, ಖಾರ ಸ್ವಲ್ಪ ಇರಲಿ ಅಂತ. ಅದು ಕೆಲವು ಕಾಯಿ ಮೆಣಸು ಖಾರ ಇರುವುದಿಲ್ಲ.
ಈಗ ಸೋಯಾಬೀನನ್ನು ಒಂದು ಪ್ಯಾಕೆಟ್ ಸೋಯಾಬೀನ್ ಸೋಯಾ ನೀರಿನಲ್ಲಿ ನೆನೆಸಿಟ್ಟ. ನಿಮಗೆ ಅದು ಇಡೀ ಹಾಕಿದ್ರು? ಇಡೀ ಹಾಕಿದ್ದೀನಿ, ಅಂದರೆ ಸೋಯಾ ಕಾಣಬೇಕಲ್ಲ ನಮಗೆ. ಸೋಯಾ ಪಲಾವ್ ಅಂದ ತಕ್ಷಣ ಅದು ಕಟ್ ಮಾಡಿ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ ಕಟ್ ಮಾಡಿದರೆ ನಮಗೆ ಸೋಯಾ ಅಂತ ಗೊತ್ತಾಗೋದಿಲ್ಲ. ಮತ್ತು ನೀವು ಇದರೊಟ್ಟಿಗೆ ಒಂದು ಬಟಾಟೆ ಹಾಕಲೇಬೇಕು. ಬಟಾಟೆ ಹಾಕಿ ಅದು ತುಂಬ ಟೇಸ್ಟ್ ಕೊಡ್ತದೆ. ನೀವು ಪಲಾವ್ ಜೊತೆ ಬಟಾಟೆ ಬೆಂದು ಪಾಯಸ ಆಗಲ್ಲ? ಇಲ್ಲ, ಏನಾಗೋದಿಲ್ಲ. ಇಲ್ವಾ? ಅದಕ್ಕೆ ಸ್ವಲ್ಪ ದೊಡ್ಡದು ಮಾಡಿದ್ದೇನೆ. ಬಟ್ ಅದು ಟೇಸ್ಟ್ ಉಂಟು, ಪಾಯಸ ಆದ್ರೂ ಅದು ಚೆನ್ನಾಗಿ ಟೇಸ್ಟ್ ಒಳ್ಳೆ ಬರ್ತದೆ ನಿಮಗೆ ಬಟಾಟೆ ಹಾಕಿದರೆ. ನಿಮಗೆ ಮತ್ತೆ ಬೇಕಾದರೆ ಬಟಾಣಿ ಕ್ಯಾರೆಟ್ ಹಾಕ್ಬೋದು, ಬಟ್ ಇದು ಸೋಯಾ ಪಲಾವ್ ಅಲ್ಲ, ಅದಕ್ಕೆ ಬಟಾಟೆ ಮತ್ತು ಸೋಯಾ ಅಷ್ಟೇ. ಓಕೆ, ಬಟಾಟೆ ಒಂದು ಎಕ್ಸ್ಟ್ರಾ ಒಂದು. ಹೌದು, ನೀವು ನಾರ್ಮಲ್ ವೆಜಿಟೇಬಲ್ ಪಲಾವ್ ಮಾಡೋದಾದ್ರೂ ನಾನು ಬಟಾಟೆ ಹಾಕ್ತೇನೆ. ಹಾಕ್ತೀರಾ? ಹೌದು, ಯಾಕಂದರೆ ಅದು ಒಳ್ಳೇದಾಗ್ತದೆ, ಟೇಸ್ಟ್ ಒಳ್ಳೆ ಬರ್ತದೆ ಅದು. ಹೌದು. ಈಗ ಪಲಾವ್ ಮಸಾಲ ಅಂತ ಉಂಟು. ಪಲಾವ್ ಮಸಾಲ ಹೌದು, 1 ಸ್ಪೂನು. ಪಲಾವ್ ಅಂತ ಬಂದಾಗ ಪಲಾವ್ ಮಸಾಲ 1-1.5 ಸ್ಪೂನು ಹಾಕ್ಬೋದು. ಇಷ್ಟನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ? ಹೌದು. ಇವಾಗಲೇ ಒಂಥರ ಪದಾರ್ಥ ಥರ ಕಾಣ್ತದೆ. ಆಗ್ತಾ ಉಂಟು. ಇದು ಹೀಗೆ ಮಾಡಿದರೆ ಪದಾರ್ಥನೇ, ಮತ್ತು ಚಪಾತಿ ಒಟ್ಟಿಗೆ ತಿನ್ಬೋದು. ತುಂಬ ಹಸಿವಾದರೆ ಈಗ ಸ್ವಲ್ಪ ಸೈಡಿಗೆ ಇಟ್ಟು ತಿನ್ಬೋದು. ಊಟ ಮಾಡಿ. ಈಗ ನಾವು ಗ್ರೈಂಡ್ ಮಾಡಿದಂಥ ಮಿಕ್ಸ್ ಕೊತ್ತಂಬರಿ ಸೊಪ್ಪೆಲ್ಲ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಕಾಯಿ ಮೆಣಸೆಲ್ಲ ಚೂರು ನೀರು ಹಾಕಿ, ಇದಕ್ಕೆ ಚೂರು ಹಾಕಿ, ಚೂರು ಸಾಕು 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 ಸಾಕು. ಈಗ ಇಲ್ಲಿ ಸ್ವಲ್ಪ ಉಪ್ಪು ಹಾಕುವ. ನಾನು ಅಂದಾಜು ನನಗೆ ಗೊತ್ತುಂಟು ಎಷ್ಟು ಹಾಕ್ತಾ ಇರ್ತೇನೆ ಅಂತ. ಮತ್ತು ಕೆಲವರು ಒಮ್ಮೆಗಿಲೆ ಒಂದು ಚಮಚ 1.5 ಚಮಚ ಹಾಗೆ ಹಾಕ್ತಾರೆ. ನಾನು ಈಗೇನೆ ಹಾಕಿ ಅಭ್ಯಾಸ. ಅದು ಒಳ್ಳೆ ನೋಡಿ, ಉಪ್ಪು ಬೇಕಾದಷ್ಟೇ ಹಾಕೊಂಡು ಹೌದು. ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಮಗೆ ಸೋನಾ ಮಸೂರಿ ರೈಸ್ ತಂದಿದ್ದೇನೆ. ಹಾಗಾದರೆ ಈಗ ಸೋನಾ ಮಸೂರಿ ನೆನೆ ಹಾಕಿದ ಸೋನಾ ಮಸೂರಿ, ನೀವು ಬಾಸ್ಮತಿ ಕೂಡ ತೆಗೆದುಕೊಳ್ಬೋದು. ಮಾತ್ರ ಬಾಸ್ಮತಿ ಆದರೆ ನೀವು ಒಂದೇ ವಿಜಿಲ್ ಇಡಬೇಕಾಗ್ತದೆ. ಹೌದೌದು, ನೆನೆ ಹಾಕಲಿಲ್ಲ, ಇದು ತೊಳೆದದ್ದಷ್ಟೇ. ಇದು ಈಗ ನಾನು ಈ ಅಳತೆಯಲ್ಲಿ 1 ಕಪ್ ಅಕ್ಕಿ ಹಾಕಿದ್ದೇನೆ. ನಮಗೆ ಅದರ ಡಬಲ್ ನೀರು ಬೇಕು. ಅದು ಹಾಗೆ ಅಲ್ಲ, 1 ಕಪ್ ಅಕ್ಕಿ ಹಾಕಿದರೆ 2 ಕಪ್ ನೀರು. ಸ್ವಲ್ಪ ಜಾಸ್ತಿ ಆದರೂ ಓಕೆ, ಕಡಿಮೆ ಆದರೆ ಸ್ವಲ್ಪ ಅದು ಡ್ರೈ ಜಾಸ್ತಿ ಆಗ್ತದೆ. ಹೌದೌದು. ಈಗ 1/4 ಹಾಕಿ, ಯಾಕೆಂದರೆ ಸ್ವಲ್ಪ ನಮಗೆ ಸೋಯಾಬೀನ್ ಎಲ್ಲ ಸಾಕು ಸಾಕು. ಚೆನ್ನಾಗಿ ಬೇಯಬೇಕು. ಹೌದು. ಈಗ ಅದು ಈಗ ಇನ್ನೂ ಗ್ಯಾಸ್ ಜಾಸ್ತಿ. ಈಗ ನಮಗೆ ಉಪ್ಪು ಸ್ವಲ್ಪ ಈಗ ಹಾಕಬೇಕು ರೈಸಿಗೆಲ್ಲ ಒಟ್ಟಿಗೆ. ಈಗ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದರೊಟ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕುವ. ಮೇಲ್ಗಡೆಯಿಂದ ಮತ್ತೆ ಹಾಕು, ಇದು ಸ್ವಲ್ಪ ಇರಲಿ ಅದರೊಟ್ಟಿಗೆ. ಈಗ ಲಿಡ್ ಬಂದ್ ಮಾಡಿ. ಇದೊಂದು ಎಷ್ಟು, 2 ವಿಸಿಲ್? 1-2 ವಿಸಿಲ್ ಆಗಲಿ, ಯಾಕೆ ಸೋನಾ ಮಸೂರಿನ ಅಷ್ಟು ಬೇಯೋದಿಲ್ಲ. ಬಾಸ್ಮತಿ ಆದರೆ ಒಂದೇ ವಿಸಿಲಲ್ಲಿ ನೀವು ಬಂದ್ ಮಾಡಬೇಕಾಗ್ತದೆ. ಬೇಗ ಬೇಯ್ತದೆ ಅದು. ಮತ್ತೆ ಇದಾಗ ಹೌದು, 1-2 ವಿಸಿಲ್ ಇಟ್ಟರು ಸೋನಾ ಮಸೂರಿ ಏನಾಗೋಲ್ಲ. ವೆಜ್ಜಲ್ಲಿ ಮಾಡಿದ್ವಿ. ಹೌದು, ಅಕಸ್ಮಾತ್ ನೀವು ಬೇರೆ ನಾನ್ ವೆಜ್ ಎಲ್ಲ ನಾನ್ ವೆಜ್ ಬಂದಾಗ ಅದು ಪಲಾವ್ ಆಗಲ್ಲ, ಬಿರಿಯಾನಿ ಆಗುತ್ತೆ. ಬಿರಿಯಾನಿ ಆಗ್ತದೆ. ರೈಸ್ ಐಟಮ್ ಎಲ್ಲ ಏನೆಲ್ಲ ಮಾಡ್ತೀವಿ ನೀವು? ಪುಳಿಯೋಗರೆ, ಟೊಮೆಟೊ ಬಾತ್ ತುಂಬ ಉಂಟು. ರೈಸಲ್ಲಿ ತುಂಬ ಮಾಡ್ಬೋದು ನೀವು. ಟೊಮೆಟೊ ಬಾತ್, ಜೀರಾ ರೈಸ್, ಲೆಮನ್ ರೈಸ್, ಹಾಗೆಲ್ಲ ಬೇರೆ ಬೇರೆ ವೆರೈಟೀಸ್ ಮಾಡ್ಬೋದು ರೈಸಲ್ಲಿ. ಓಕೆ, ಈಗಂತೂ ನೀವು ಸೋಯಾ ಪಲಾವ್ ರೆಡಿ ಆಗ್ತದಲ್ಲ. ಓಕೆ, ಇದು ವಿಸಿಲ್ ಬರಲ್ಲ. ಇದನ್ನೇ ಬಿರಿಯಾನಿ ಥರನೂ ಮಾಡ್ಬೋದು. ಬಿರಿಯಾನಿ ಥರ ಮಾಡೋದಲ್ಲೇ ನೀವು ಮಸಾಲ ಸ್ವಲ್ಪ ಎಲ್ಲ ಜಾಸ್ತಿ ಖಾರ ಇರಬೇಕು. ಮತ್ತು ಬಿರಿಯಾನಿ ಮಸಾಲ ಸೋಯಾ ಬಿರಿಯಾನಿ, ಅದಕ್ಕೆ ಇನ್ನೂ ಚಿಲ್ಲಿ ಮೆಣಸಿನ ಹುಡಿ ಜಾಸ್ತಿ ಹಾಕಬೇಕು. ಮತ್ತು ನೀವು ಈಗ ಮಸಾಲೆ ಎಲ್ಲ ರೆಡಿ ಸಿಗ್ತದೆ ನಮಗೆ ಬೇಕಾದಷ್ಟು, ಬಿರಿಯಾನಿ ಮಸಾಲೆ ಎಲ್ಲ. ಅದಿಲ್ಲ ಅಂದರೆ ಮೆಣಸಿನ ಹುಡಿ, ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿ ಸ್ವಲ್ಪ ಖಾರ ಬರಬೇಕು. ಅದು ಬಿರಿಯಾನಿ ಅಂದರೆ ಜಾಸ್ತಿ ಖಾರ, ಜಾಸ್ತಿ ಜಾಸ್ತಿ. ಪಲಾವ್ ಅಂದ್ರೆ ಸ್ವಲ್ಪ ಸಿಂಪಲ್ ಆಗಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಬಿರಿಯಾನಿ ಅಂದ್ರೆ ಮಸಾಲೆ ಸ್ವಲ್ಪ ಕೆಳಗಡೆ ಎಲ್ಲ ಸಿಗುತ್ತೆ. ಹೌದು, ಜಾಸ್ತಿ ಸಿಗುತ್ತೆ.
ಈಗ ಆಲ್ಮೋಸ್ಟ್ ಇದು ಬಂದಿದೆಲ್ಲ 2 ವಿಸಿಲ್ ಆಗಿದೆ. ಗ್ಯಾಸ್ ಆಫ್ ಮಾಡುವ. ಆಫ್ ಮಾಡೋದಲ್ಲ, ಸ್ವಲ್ಪ ತಣ್ಣಗಾದ ಮೇಲೆ ತೆಗೆಯುವ. ಸಣ್ಣ ಆದ್ಮೇಲೆ ತೆಗೆ ನಮ್ಮ ಸೋಯಾ ಬಿರಿಯಾನಿ ರೆಡಿ, ಸೋಯಾ ಪಲಾವ್ ರೆಡಿ ಆಗಿರ್ತದೆ. ಹೌದು ನೋಡಿ, ನಿಮಗೆ ಬಿರಿಯಾನಿ ಇದೆ ನನ್ನ ಬಿರಿಯಾನಿ ಮಾತಾಡಿ ಬಿರಿಯಾನಿ ಬಂದು. ಓಕೆ, ಮನೆಯಲ್ಲೆಲ್ಲ ಬಂದರೆ ಈಗ ಸೋಯಾದು ಬಿರಿಯಾನಿ ಇರುತ್ತಾ ಅಥವಾ ಇಲ್ಲ, ಜಾಸ್ತಿ ಅದು ಗ್ರೀನ್ ಮಸಾಲ ಚಪಾತಿಗೆ ಪೂರಿಗೆ ಮಾಡ್ತಾ ಇರ್ತೇನೆ. ಮತ್ತು ಗೀ ರೋಸ್ಟ್, ನಾನು ಅವರ ಗೀ ರೋಸ್ಟ್ ಮಸಾಲ ಉಂಟು, ಗೀ ರೋಸ್ಟ್ ಮಾಡ್ತೀನಿ ಸೋಯಾದ್ದು. ಹಾಂ ಓಕೆ, ಗೀ ರೋಸ್ಟ್ ಒಳ್ಳೆದಾಗ್ತದೆ. ನಾನಾ ಮಸಾಲ ಆದರೆ ನಮಗೆ ಒಂದೇ ಮಸಾಲೆ ಹೌದು, ಎಲ್ಲದಕ್ಕೆ ತುಂಬ ಯೂಸ್ ಆಗ್ತದೆ ಅದು. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡುವ, ತಣ್ಣಗಾಗಿದೆ. ನೋಡ, ತೆಗೀರಿ ಮೆಲ್ಲ. ನೋಡಿ ಹೇಗೆ ಘಮ ಘಮ ಬರ್ತದೆ ನೋಡಿ. ನಮ್ಮ ಸೋಯಾ ಪಲಾವ್ ರೆಡಿಯಾ? ರೆಡಿ ಆಗಿದೆ. ಏನು ಬಟಾಟೆ ಏನು ಪಾಯಸ ಏನಾಗಿದೆ? ಆಗಲಿಲ್ಲ, ಆಗುದಿಲ್ಲ ಅದು. ಹಾಗೆ ಅದು ಸ್ವಲ್ಪ ದೊಡ್ಡದು ಮಾಡಿದ್ದೇನಲ್ಲ. ಬೆಳ್ಳುಳ್ಳಿ ಎಲ್ಲ ಹಾಗೆ ಕಾಣ್ಕೊಂಡು ನೋಡಿ. ಹೌದು, ತಿನ್ನಲಿಕ್ಕೆ ಒಳ್ಳೆ ಸಿಗ್ತದೆ. ಈಗ ಸರ್ವ್ ಮಾಡುವ ನಾವು. ಸೋಯಾ ಬಟಾಟೆ ಕಾಣ್ತಾ ಉಂಟಲ್ಲ, ಸೋಯಾ ಕಟ್ ಮಾಡಿದರೆ ನಮಗೆ ಗೊತ್ತಾಗೋದಿಲ್ಲ. ಬಿರಿಯಾನಿ ಹಾಕಿದರೆ ಚೆನ್ನಾಗಿರುತ್ತೆ, ಚೆನ್ನಾಗಿರ್ತದೆ. ಓಕೆ, ಬಿಸಿ ಬಿಸಿ ಹಾಗೆ ಹೋಗಿ ಬರ್ತದಲ್ಲ. ಬಿಸಿ ಬಿಸಿಯಾದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಗ್ರೀನು ಕಾಣ್ತಾ ಇದೆ. ಈಗ ಇದಕ್ಕೆ ಸಲಾಡ್ ಮಾಡಿದ್ರಾ? ಸಲಾಡ್ ಜೊತೆ ಸೋಯಾ ಪಲಾವ್ ರೆಡಿ. ಬಿಸಿ ಬಿಸಿಯ ಸೋಯಾ ಪಲಾವ್ ಅಲ್ಲ, ಗಮನ ಕಾಣ್ತದ್ದು. ಈ ಥರ ಪಲಾವ್ ಮಾಡಿಕೊಟ್ರೆ ಫುಲ್ಲು ನಾವು ಒಂದು ಪ್ಲೇಟೆಲ್ಲ ತಿನ್ಬೋದಲ್ಲ. ಖಾಲಿ ನಾರ್ಮಲ್ ಪಲಾವ್ಗಿಂತ ಈ ಥರ ಸೋಯಾಬೀನ್ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಜೊತೆಗೆ ನೀವು ಮೊಸರದ್ದು ಸಲಾಡ್ ಮಾಡಿಕೊಟ್ಟಿದ್ದೀರಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಸೋದೆಯಾಗಿ ಸಾಕಾಗಿರುವಂತಹ ಸೋಯಾ ಪಲಾವ್ ಅಂತ ರೆಡಿ ಮಾಡಿಕೊಟ್ಟಿದ್ದಾರೆ. ಘಮಘಮಂತ ಪರಿಮಾಣ ಬರ್ಕೊಂಡು ಹಾಗೆ ಹೊಗೆ ಕೂಡ ಹಾಗೆ ಬರ್ಕೊಂಡು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ತೀವಿ. ಸೋಯಾ ಪುಲಾವ್ ತಯಾರಿಸುವ ವಿಧಾನ. ಮೊದಲಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ, 3 ರಿಂದ 4 ಎಸಳು ಬೆಳ್ಳುಳ್ಳಿಗೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪವನ್ನ ಕರಗಿಸಿ ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ 1 ಕಪ್ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಟೊಮ್ಯಾಟೊ ಹಾಕಿ ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿದು ನೆನೆಸಿದ ಸೋಯಾ ಚಂಕ್ಸ್ 1 ಪ್ಯಾಕೆಟ್, ಆಲೂಗಡ್ಡೆ ಹೋಳುಗಳು, 1 ಚಮಚ ಪುಲಾವ್ ಮಸಾಲ, ರುಬ್ಬಿದ ಮಿಶ್ರಣ, 1 ಕಪ್ ಸೋನಾ ಮಸೂರಿ ಅಕ್ಕಿ, ಅಕ್ಕಿಯ 2 ಪಟ್ಟು ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸೋಯಾ ಪುಲಾವ್ ಊಟಕ್ಕೆ ತಯಾರು. ಅಡುಗೆ ಅಂತ ರೆಡಿ ಆಗಿದೆ. ಒಂದು ಸ್ವೀಟ್, ಇನ್ನೊಂದು ರೈಸ್ ಐಟಮ್ ಅಲ್ಲ. ಯಾವ್ದು ನೋಡು ಫಸ್ಟಿಗೆ? ಇದು ಸ್ವಲ್ಪ ಬಿಸಿ ಉಂಟು. ಸ್ವೀಟ್ ಸ್ಟಾರ್ಟ್ ಮಾಡುವ. ಬಾಯಿಗೆ ಹಾಕಿದಾಗ ಕರಗು ಅಂತದಲ್ಲ. ಹೌದು. ಸೇಮ್ ಟೇಸ್ಟ್ ಮ್ಯಾಮ್. ನಾವು ಚಿಕ್ಕದಿರುವಾಗೆಲ್ಲ ಇದೇ ಥರದ್ದು ತಿಂತೀವಿ ನೋಡಿ ಅಲ್ಲ. ನಾರ್ಮಲ್ ಚಿಕ್ಕಿಗಿಂತ ನಾವು ಈ ಥರ ಮಾಡಿ ತಿಂದರೆ ಚೆನ್ನಾಗಿರುತ್ತೆ, ಒಳ್ಳೆದಿರ್ತದೆ. ಅದು ನೀವು ಬೆಣ್ಣೆಯಲ್ಲಿ ಮಾಡಿದ್ರೆ ಅದರ ಫ್ಲೇವರ್ ಕೂಡ ಹಾಗೆ ಚೆನ್ನಾಗಿರುತ್ತೆ. ಒಂದು ಈಸಿಯಲ್ಲಿ ನಾವು ಮನೆಯಲ್ಲಿ ಮಾಡುವಂಥದ್ದು ಸ್ವೀಟ್ ಡಿಶ್ ಅಲ್ಲ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ಬೋದು ಇದು. ಈ ಥರ ಎಲ್ಲ ಈವ್ನಿಂಗ್ ಟೈಮೆಲ್ಲ ಮಕ್ಕಳೆಲ್ಲ ಸ್ಕೂಲಿಂದ ಬಂದಾಗ ಈ ಥರದ್ದು ಮಾಡಿ ಡಬ್ಬದಲ್ಲಿ ಇಟ್ಟರೆ 2-3 ದಿನದಲ್ಲಿ, 2-3 ದಿವಸ ಇಲ್ಲ, 1 ದಿವಸಕ್ಕೆ ಬೆಳಿಗ್ಗೆ ಮಾಡಿ ಸಂಜೆ ಖಾಲಿ. ಓಕೆ, ಈಗ ಸೋಯಾ ಪಲಾವ್ ಅಲ್ಲ, ಕರ್ಡ್ ಬೇಕಾದರೆ ಹಾಕ್ಕೊಳ್ಳಿ. ಕರ್ಡ್ ಕೂಡ ಯೂಸ್ ಮಾಡ್ಕೊಳ್ಬೋದಾ? ಹೌದು. ಬಿಸಿ ಇದೆ, ಮೆಲ್ಲ. ಬಿಸಿ ಬಿಸಿಯಾದ ಸೋಯಾ ಪಲಾವ್. ಚೆನ್ನಾಗಿದೆ. ಏನು ಸಲಾಡ್ ಜೊತೆ ಪಕ್ಕಾ ಮ್ಯಾಚಿಂಗ್ ಆಗಿದೆ. ಹೌದೌದು. ಇದು ನಾವು ಟೊಮೆಟೊ ಎಲ್ಲ ಹಾಕಿದ ಕಾರಣ ಹಾಗೆ ಬೇಕಾದ್ರೆ ತಿನ್ಬೋದು. ಕೆಲವರಿಗೆಲ್ಲ ಸಲಾಡ್ ಎಲ್ಲ ಇಷ್ಟ ಬೇಕಂತಿಲ್ಲ, ಹಾಗೇನೆ ಬಟ್ ಸಲಾಡ್ ಜೊತೆ ಚೆನ್ನಾಗಿರುತ್ತೆ. ಇದೆಲ್ಲ ನಾವು ಮಾರ್ನಿಂಗ್ ಟೈಮಲ್ಲೆಲ್ಲ ಈ ಥರ ಮಾಡಿಕೊಂಡ್ರೆ ಒಳ್ಳೆ ಕೂಡ ಕೊಡ್ಬೋದಲ್ಲ. ಚೆನ್ನಾಗಿದೆ ಮ್ಯಾಮ್, ಟೇಸ್ಟಿ ಆಗಿದೆ 2 ಕೂಡ. ಅದು ಸ್ಪೆಷಲಾಗಿ ಚಿಕ್ಕಿ ಅಂತೂ ಸಿಂಪಲಾಗಿ ರ್ಯಾಪ್ ಮಾಡುವಂಥದ್ದು ಚೆನ್ನಾಗಿ ಬಂದಿದೆ. ಹೇಗೆ ಅನಿಸ್ತು ನಿಮಗೆ? ಖುಷಿ ಆಯಿತು. ಖುಷಿ ಆಯ್ತಲ್ಲ? ನಮಗೆ ಕೂಡ ಖುಷಿ ಆಯಿತು. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೇಷ್ಮಿಸ್ ಅವರ ಡಬಲ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್ ಮ್ಯಾಮ್.
ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಶೇಂಗಾ ಚಿಕ್ಕಿ ಮತ್ತು ಸ್ಪೆಷಲ್ಲಾಗಿ ಸೋಯಾಬೀನ್ ಪಲಾವ್ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.